ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲಿಖಿತ್ ಪುತ್ತೂರು ಬ್ಲಾಗ್ಸ್. RCB ವರ್ಸಸ್ CSK ಮ್ಯಾಚ್ ಏನೋ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಅನ್ಕೊಂಡೆ, ಬಟ್ ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು. ಏನ್ ಪರ್ಫಾರ್ಮೆನ್ಸ್ ಗುರು ನಮ್ಮ RCB ಅವರದ್ದು. CSKನ ಧೂಳಿಪಟ ಮಾಡಿಬಿಟ್ರು. ಏನ್ ಬ್ಯಾಟಿಂಗು, ಏನ್ ಬೌಲಿಂಗು, ವಾರೆ ವಾ. ಟಾಸ್ ಗೆದ್ದಂತ CSK ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ತದ ನಂತರ ಓಪನಿಂಗ್ ಆಗಿ ಬಂದಂತಹ ನಮ್ಮ RCB ತಂಡದ ಫಿಲ್ ಸಾಲ್ಟ್, ಅದೇ ರೀತಿಯಲ್ಲಿ ಕಿಂಗ್ ಕೊಹ್ಲಿ ಒಳ್ಳೆ ರೀತಿಯಂತಹ ಬೇಸ್ಮೆಂಟ್ ಅನ್ನು ಕೊಡ್ತಾರೆ. ಕಿಂಗ್ ಕೊಹ್ಲಿ ಅವರು 31 ರನ್ ಹೊಡೆದ್ರೆ ಫಿಲ್ ಸಾಲ್ಟ್ ಅವರು 32 ರನ್ ಅನ್ನು ಹೊಡಿತಾರೆ. ಅದಾದ್ಮೇಲೆ ಸ್ಟಂಪ್ ಔಟ್ ಮುಖೇನ ಫಿಲ್ ಸಾಲ್ಟ್ ಅವರು ಔಟ್ ಆಗ್ತಾರೆ 32 ರನ್ನಿಗೆ. ನಂತರ ಬರ್ತಾರೆ ಪಡಿಕ್ಕಲ್, ಒಳ್ಳೆ ಬ್ಯಾಟಿಂಗ್ ಅನ್ನ ಮಾಡಿದ್ರು. 2 4 2 6 ಅನ್ನ ಹೊಡಿತಾರೆ. ಮತ್ತೆ ಏನೋ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ. ನಂಗೂ ಇನ್ನೂ ಡೌಟ್ ಇದೆ, ಏನು ಅದು ಕ್ಯಾಚ್ ಇದೆಯಾ ಇಲ್ವಾ ಅನ್ನೋದೇ ಡೌಟ್ ಇದೆ. ಯಾಕೆಂದ್ರೆ ಅದನ್ನ ರಿಪ್ಲೇ ಕೂಡ ಸರಿಯಾಗಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ಏನೋ ಯಾರಿಗೊತ್ತು, ಬಟ್ ಗೆದ್ವಲ್ಲ ಅಷ್ಟೇ ಸಾಕು. ನೆಕ್ಸ್ಟ್ ಬರ್ತಾರೆ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್. ಒಳ್ಳೆ ಫಾರ್ಮಲ್ಲಿದ್ದರು. 1-2-3 ಕ್ಯಾಚ್ನ ಸುಮ್ಮನೆ ಚೆಲ್ಲಿದ್ರು, ಬಟ್ ಅದು ನಮ್ಗೆ ಅಡ್ವಾಂಟೇಜ್ ಆಗೋಯ್ತು. CSK ಅವ್ರು ನಮಗೆ ಜೀವದಾನ ಕೊಟ್ಟರು ರಜತ್ ಪಾಟಿದಾರ್ಗೆ. 1-2-3 ಕ್ಯಾಚ್ನ ಬಿಟ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡಿದರು ನಮ್ಮ ರಜತ್ ಪಾಟಿದಾರ್ ಅವರು. ಲಿವಿಂಗ್ಸ್ಟನ್ ಅವರು ಕೂಡ ಒಳ್ಳೆ ಬ್ಯಾಟಿಂಗನ್ನು ಮಾಡ್ತಾರೆ. ಅವರು 9 ಬಾಲ್ 10 1 6 ರನ್ ಹೊಡಿತಾರೆ. ನಂತರ ಜಿತೇಶ್ ಶರ್ಮಾ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. 1 6, ಅದೇ ರೀತಿಯಲ್ಲಿ 1 4ನ ಹೊಡೆದ್ಬಿಟ್ಟು ಟೋಟಲ್ 12 ರನ್ನನ್ನು ಕಲೆ ಹಾಕ್ತಾರೆ. ಹೇಳಬೇಕಾಗಿರುವಂಥದ್ದು ಟಿಮ್ ಡೇವಿಡ್ ಅವರ ಬಗ್ಗೆ. ಏನು ಬ್ಯಾಟಿಂಗರು, ಲಾಸ್ಟ್ ಓವರ್ನಲ್ಲಿ 3 6 ಹೊಡೆದ್ರು, ಹ್ಯಾಟ್ರಿಕ್ 6, ಅದು ಕೂಡ ವಾಟ್ ಎ ಬ್ಯಾಟಿಂಗ್, ಸೂಪರ್ ಬ್ರೋ. ಆ್ಯಕ್ಚುಲಿ ಟಿಮ್ ಡೇವಿಡ್ನ ಯಾಕಾಗಿ ಆಕ್ಷನಲ್ಲಿ ತಗೊಂಡ್ರೆ ಅಂತ ಇವಾಗ ಗೊತ್ತಾಗ್ತಿದೆ. ಲಾಸ್ಟ್ ಬಂದು ಹೊಡಿತಾರೆ ಗುರು, ಏನು ಹೊಡಿತಾರೆ, ಸೂಪರ್. ನೆಕ್ಸ್ಟ್ ಫೈನಲ್ ಆಗಿ ನಮ್ಮ RCB ತಂಡ 196ಕ್ಕೆ 7 ವಿಕೆಟನ್ನು ಕಳೆದುಕೊಳ್ಳುತ್ತೆ. CSK ಬೌಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಖಲೀಲ್ ಅಹಮದ್ ಅವರು 1 ವಿಕೆಟ್ನ ತೆಗೆದುಕೊಳ್ತಾರೆ. ರವಿಚಂದ್ರನ್ ಅಶ್ವಿನ್ 1 ವಿಕೆಟ್, ಅದೇ ರೀತಿಯಲ್ಲಿ ನೂರ್ ಅಹಮದ್ 3 ವಿಕೆಟನ್ನು ತೆಗೆದುಕೊಳ್ತಾರೆ. ಮತ್ತು ಪತಿರಾಣ 2 ವಿಕೆಟ್ನ ತೆಗೆದುಕೊಳ್ತಾರೆ. ಫೈನಲ್ ಆಗಿ CSK ತಂಡಕ್ಕೆ 197 ರನ್ಗಳ ಗುರಿಯನ್ನು ಕೊಡ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ RCB ಬೌಲಿಂಗ್ಗೆ ತತ್ತರಿಸಿ ಹೋಗ್ತಾರೆ CSK ತಂಡದವರು. ಫಸ್ಟಿಗೆ ತ್ರಿಪಾಠಿ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಏನು ಬೌಲಿಂಗ್ ಅವರು, ಅಜರ್ವುಡ್, ಓ ಮೈ ಗಾಡ್, ವೆರಿ ಗುಡ್ ಬೌಲಿಂಗ್ ಅವ್ರದ್ದು ಕೂಡ. ಸಚಿನ್ ರವೀಂದ್ರ ಅವರು ಸ್ವಲ್ಪ ಆಡ್ತಾರೆ, 41 ರನ್ ಹೊಡಿತಾರೆ 31 ಬಾಲಲ್ಲಿ. CSK ತಂಡದ ಕಪ್ತಾನ ಋತುರಾಜ್ ಗಾಯಕ್ವಾಡ್ ಏನು ರನ್ನೇ ಮಾಡದೆ ಔಟ್ ಆಗ್ತಾರೆ. 4 ಬಾಲ್ನ ವೇಸ್ಟ್ ಮಾಡಿ ಸೀದಾ ಹೊಂಟೋಗ್ತಾರೆ ಕ್ಯಾಚ್ ಕೊಟ್ಬಿಟ್ಟು. ದೀಪಕ್ ಕೂಡ ಏನಿಲ್ಲ, 9 ಬಾಲ್ 4 ಹೊಡಿತಾರೆ ಮತ್ತೆ ಔಟ್ ಆಗ್ತಾರೆ. ನೆಕ್ಸ್ಟ್ ಬರ್ತಾರೆ ಸಂಕರನ್, ಅವರು ಕೂಡ 13 ಬಾಲಲ್ಲಿ 8 ಹೊಡಿತಾರೆ, ಅವರು ಕೂಡ ಔಟ್ ಆಗ್ತಾರೆ. ನೆಕ್ಸ್ಟ್ ಶಿವಮ್ ದುಬೆ ಅವ್ರು ಬರ್ತಾರೆ. ನನಗೆ ಸ್ವಲ್ಪ ಹೋಪ್ ಇದ್ದಿದ್ದು ಶಿವಮ್ ದುಬೆ ಅವ್ರ ಬಗ್ಗೆ, ಬಟ್ ಅವ್ರು ಕೂಡ ಏನು ದೊಡ್ಡ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. 15 ಬಾಲಲ್ಲಿ 19 ಹೊಡಿತಾರೆ ಮತ್ತು ಔಟ್ ಆಗಿಬಿಟ್ಟು ಹೋಗ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಶಿವಮ್ ದುಬೆ ಅವರು. ಏನೋ 1-2 4 1 6 ಹೊಡಿತಾರೆ. ನೆಕ್ಸ್ಟ್ ರವೀಂದ್ರ ಜಡೇಜಾ ಅವರು 19 ಬಾಲಲ್ಲಿ 25 ರನ್ನನ್ನು ಹೊಡಿತಾರೆ. ನೆಕ್ಸ್ಟ್ ನಮ್ಮದು ಅಶ್ವಿನ್ ಅವರು ಬರ್ತಾರೆ, 8 ಬಾಲಲ್ಲಿ 11 ಹೊಡಿತಾರೆ. ನೆಕ್ಸ್ಟ್ ನಮ್ಮ ತಲಾ ಧೋನಿ ಬರ್ತಾರೆ. ಧೋನಿ ಅವರು 1-2 6 ಹೊಡೆದ್ರು, ಸೂಪರ್ ಆಗಿತ್ತು. 16 ಬಾಲಲ್ಲಿ 30 ರನ್ನನ್ನು ಹೊಡಿತಾರೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ RCB ಗೆದ್ದೇ ಬಿಡ್ತು CSK ವಿರುದ್ಧ ಆಫ್ಟರ್ 17 ಇಯರ್ಸ್. CSK ಹೋಮ್ ಗ್ರೌಂಡಲ್ಲಿ RCB ಗೆದ್ದಿರೋದು ತುಂಬಾ ಖುಷಿ ಆಗ್ತಾ ಇದೆ. RCB ಬೌಲಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ನಿನ್ನೆ. ಭುವನೇಶ್ವರ್ ಕುಮಾರ್ ಅವರು 3 ಓವರ್ನ ಮಾಡಿಬಿಟ್ಟು 1 ವಿಕೆಟ್ನ ತೆಗಿತಾರೆ. ಹಜಲ್ವುಡ್ ಅವರು 4 ಓವರ್ನ ಹಾಕ್ಬಿಟ್ಟು 3 ವಿಕೆಟ್ನ ತೆಗಿತಾರೆ. ಒಳ್ಳೆ ಎಕಾನಮಿ, 5.2 ಎಕಾನಮಿಯಲ್ಲಿ ರನ್ ಕೊಡ್ತಾರೆ. ಅದೇ ರೀತಿಯಲ್ಲಿ ಯಶ್ ದಯಾಳ್ ರವರು ಕೂಡ 3 ಓವರ್ನ ಮಾಡಿಬಿಟ್ಟು 2 ವಿಕೆಟ್ನ ತೆಗಿತಾರೆ. ಲಿವಿಂಗ್ಸ್ಟನ್ ನಮ್ಮ ಆಲ್ರೌಂಡರ್ 4 ಓವರ್ನ ಮಾಡಿಬಿಟ್ಟು 2 ವಿಕೆಟ್ನ ತೆಗಿತಾರೆ. ಹೇಳಬೇಕಂದ್ರೆ ಈ ಸಲ ಏನೋ ಟೀಮ್ ತುಂಬಾ ಚೆನ್ನಾಗಿದೆ ನಮ್ಮದು RCB ಅವ್ರದ್ದು. ಈ ಸಲ ಕನ್ಫರ್ಮ್ ಆಗಿ ಕಪ್ ಹೊಡಿತಾರೆ ಅನಿಸುತ್ತೆ. 2 ಮ್ಯಾಚಲ್ಲಿ 2 ಮ್ಯಾಚ್ನ ಕೂಡ ಗೆದ್ದಿದ್ದಾರೆ. ನೋಡುವ, ಸಿಗುವ ನೆಕ್ಸ್ಟ್ ಮ್ಯಾಚಲ್ಲಿ. ಟಾಟಾ, ಬಾಯ್ ಬಾಯ್. ಈ ಸಲ ಕಪ್ ನಮ್ಮದೇ.